ಎಲ್ರಿಗೂ ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಿಜೆ ನಮಿತಾ ಶೆಟ್ಟಿ. When you take your food as a medicine, there is no need of medicine, or else you should take your medicine as a food ಅಂತ ಮಾತಿದೆ. ಅಂದರೆ ಆಹಾರನ ಪಥ್ಯ ಆಹಾರದ ರೂಪದಲ್ಲಿ ಸೇವಿಸಿದರೆ ಮದ್ದಿನ ಅವಶ್ಯಕತೆ ಇಲ್ಲ. ಇಲ್ಲದಿದ್ದರೆ ಮದ್ದನ್ನೇ ನಾವು ಆಹಾರವಾಗಿ ಸೇವಿಸುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಆದ ಕಾರಣ ಇಂದಿನ ಈ ಸಂಚಿಕೆಯಲ್ಲಿ ಪಥ್ಯ ಆಹಾರದ ಕುರಿತು, ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಕುರಿತು ಮಾಹಿತಿ ಪಡೆಯೋಣ ಬನ್ನಿ. ವೀಕ್ಷಕರೇ, ಇಂದು ನಮ್ಮ ಜೊತೆಗಿದ್ದಾರೆ ಸುಹಾನಾ ಸುವರ್ಣ, ಡಯಟಿಷಿಯನ್, ಡಿಪಾರ್ಟ್ಮೆಂಟ್ ಆಫ್ ಡಯಟರಿ ಸರ್ವಿಸಸ್. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಬನ್ನಿ. ನಮಸ್ತೆ ಮ್ಯಾಮ್. ನಮಸ್ತೆ. ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊಟ್ಟ ಮೊದಲ ಪ್ರಶ್ನೆ, ಒಂದು ಆಸ್ಪತ್ರೆ ಅಂತ ಹೇಳಬೇಕಾದ್ರೆ ಅಲ್ಲಿ ಪಥ್ಯಾಹಾರದ ಪಾತ್ರ ಏನಿರುತ್ತೆ? ಸೊ ಆಸ್ಪತ್ರೆ ಬಂದಾಗ ನಾವು ನೋಡ್ತೇವೆ ತುಂಬ ಥರದ ರೋಗಿಗಳು ಇಲ್ಲಿ ನಾವು ಕಂಡು ಬರ್ತೇವೆ. ಸೊ ಅವರಿಗಾಗಿ ವೈದ್ಯಕೀಯರ ಸೈಡಿಂದ ಬೇರೆ ಬೇರೆ ಥರ ಟ್ರೀಟ್ಮೆಂಟ್ಗಳು ಆಗ್ತಾ ಇರುತ್ತೆ. ಬಟ್ ಒಂದು ರೋಗಿಗೆ ಆ ಕಾಯಿಲೆಗೆ ಗುಣ ಆಗಬೇಕಾದ್ರೆ ಯಾವತ್ತೂ ಒಂದು ಮೆಡಿಸಿನ್ಸ್ ಮಾತ್ರ ವರ್ಕ್ ಆಗೋದಿಲ್ಲ. ಬಟ್ ಅದರ ಜೊತೆಗೆ ಕೆಲವು ಕಾಯಿಲೆಗಳಿಗೆ ಪಥ್ಯಾಹಾರ ಕೂಡ ಮಾಡಬೇಕಾಗುತ್ತೆ. ಸೊ ಆ ಪಥ್ಯಾಹಾರವನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಎಷ್ಟು ಒಳ್ಳೆ ರೀತಿಯಲ್ಲಿ ಅವರಿಗೆ ಅದು ರಿಸಲ್ಟ್ ತೋರಿಸ್ತದೆ, ಅದರ ಬಗ್ಗೆ ಇನ್ಫಾರ್ಮೇಷನ್ ಆಗಲಿ ಇಲ್ಲ ಕೌನ್ಸಿಲಿಂಗ್ ಆಗಲಿ ಅದು ನಾವು ಕೊಡ್ತೇವೆ. ಸೊ ನಮ್ಮ ಪಾತ್ರ ಏನಂದರೆ ಡಾಕ್ಟರ್ಸ್ ಹೇಳ್ತಾರೆ ಯಾವ ಪೇಷಂಟ್ಗೆ ಯಾವ ಥರ ಕಾಯಿಲೆ ಇದೆ, ಆ ಕಾಯಿಲೆಗೆ ತಕ್ಕ ನಾವು ಅದಕ್ಕೆ ಪಥ್ಯಾಹಾರವನ್ನು ಹೇಳಿಕೊಡ್ತೇವೆ. ಹಾಗಾದ್ರೆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಬಂದ ಪೇಷಂಟ್ಸು ನಿಮ್ಮ ಹತ್ರ ಬರಲೇಬೇಕು? ನಮ್ಮ ಹತ್ರ ಬರಲೇಬೇಕು. ಹಾಗೆ ಎಲ್ಲ ರೋಗಿಗಳಿಗೆ ಪಥ್ಯಾಹಾರ ಮಾಡಬೇಕಂತ ಅಗತ್ಯ ಇಲ್ಲ. ಬಟ್ ಕೆಲವು ರೋಗಿ ಇದೆ, ಅಂದರೆ ಈಗ ಮಧುಮೇಹ ಆಗಲಿ ಅಥವಾ ಕಿಡ್ನಿ ಸಮಸ್ಯೆ ಆಗಲಿ ಅಥವಾ ಹೃದಯದ ಯಾವುದೇ ಸಮಸ್ಯೆ ಆಗಲಿ, ತೂಕ ಜಾಸ್ತಿ ಇರುವವರು, ತೂಕ ಕಡಿಮೆ ಇರುವವರು, ಕ್ಯಾನ್ಸರ್ ರೋಗಗಳು, ಮತ್ತು ಹೆರಿಗೆ ಮತ್ತು ಮಕ್ಕಳ ಸಮಸ್ಯೆ ಏನಾದರೂ ಇದ್ದವರು ಆ ವಿಭಾಗದಿಂದ ಬರ್ತಾರೆ. ಮತ್ತು ಹಿರಿಯ ಓಲ್ಡ್ ಏಜ್ ಅಂದರೆ ಜೀರಿಯಾಟ್ರಿಕ್ ಅಂತ ಹೇಳ್ತೇವೆ ನಾವು. ಸೊ ಅದು ಹಿರಿಯ ವಿಭಾಗದವರು, ಅಂದರೆ ಎಲ್ಡರ್ಲಿ ಪೇಷಂಟ್ಸ್ ಇರ್ತಾರೆ, ಅವರಿಗೆ ಸಹ ನಾವು ಕೌನ್ಸಿಲಿಂಗ್ ಕೊಡ್ತೇವೆ. ಓಕೆ ಮ್ಯಾಮ್, ಹಾಗಾದರೆ ಈ ಪಥ್ಯಾಹಾರ ವಿಭಾಗ ಅಂತ ಸಪ್ರೇಟ್ ಏನಿದೆ, ಇದರ ಪಾತ್ರ ಏನಿರುತ್ತೆ ಹಾಸ್ಪಿಟಲಲ್ಲಿ? ಈಗ ನಮಗೆ ಪೇಷಂಟ್ಸ್ ಯಾರು ಅಡ್ಮಿಟ್ ಆಗಿರ್ತಾರೆ ಅವರಿಗೆ ನಾವು ಇಲ್ಲಿ ಇರುವ ತನಕ ನಾವು ಸರ್ವಿಸ್ ಕೊಡ್ತೇವೆ, ಅಂದರೆ ಪಥ್ಯಾಹಾರ ಫುಡ್ ಸರ್ವಿಸ್ ಕೊಡ್ತೇವೆ. ಮಧುಮೇಹ ಹಾಗೂ ಕಿಡ್ನಿ ಸಮಸ್ಯೆ ಇರುವವರಿಗೆ ನಾವು ಸ್ಪೆಷಲ್ ಡಯಟ್ ಅಂತ ಹೇಳಿ ಪ್ರಿಪೇರ್ ಆಗುತ್ತೆ. ಸೊ ಅದನ್ನು ನಾವು ಇಲ್ಲಿ ಅವರಿಗೆ ಸಪ್ರೇಟಾಗಿ ಕೊಡ್ತೇವೆ. ಸೊ ಅದು ಒಂದು ಸರ್ವಿಸ್ ಬರುತ್ತೆ ನಮ್ಮ ಮೇಲೆ. ಹಾಗೂ ICU ಪೇಷಂಟ್ಸಲ್ಲಿ ಇರುವವರಲ್ಲಿ ಯಾರಿಗೆ ಫುಡ್ಡೆಲ್ಲ ಓರಲಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಅಂದರೆ ಟ್ಯೂಬ್ ಫೀಡಿಂಗ್, ಅಂದರೆ ಅವರಿಗೆ ಮೂಗಲ್ಲಿ ಟ್ಯೂಬ್ ಹಾಕಿರ್ತಾರೆ, ಇಲ್ಲದಿದ್ದರೆ ಹೊಟ್ಟೆಯಲ್ಲಿ ಟ್ಯೂಬ್ ಹಾಕಿರ್ತಾರೆ. ಸೊ ಆ ಪೇಷಂಟ್ನವರಿಗೆ ಬೇರೆ ರೀತಿಯ ಫುಡ್ ಪ್ರಿಪೇರ್ ಆಗಿರ್ತದೆ. ಸೊ ಅದನ್ನು ನಾವು ಆ ಸರ್ವಿಸ್ ಕೂಡ ನಾವು ಕೊಡ್ತಿದ್ದೇವೆ. ಸೊ ಅದು ಎಲ್ಲ ರೋಗಿಗಳಿಗೆ ಒಂದೇ ಥರ ಇರಲ್ಲ. ಸೊ ಬೇರೆ ಬೇರೆ ರೋಗಿಗಳಿಗೆ ಯಾವ ಥರ ನಾವು ಡಯಟ್ ಪ್ಲ್ಯಾನ್ ಮಾಡ್ತೇವೆ. ಸೊ ಪ್ಲಾನಿಂಗ್ ಅಂದರೆ ಹಾಗೆ ನಮ್ಮ ಮುಖ್ಯವಾಗಿ ಅದು ನಮ್ಮ ರೋಲ್ ಇರೋದು. ಡಯಟ್ ಹೇಗೆ ಪ್ಲಾನ್ ಮಾಡಬೇಕು. ನಾವು ಡಯಟಿಷಿಯನ್ಸ್ ಆಗಿ ನಾವು ಅದನ್ನು ಪ್ಲಾನ್ ಮಾಡಿ ಅವರಿಗೆ ಬೇಕಾಗುವ ಕ್ಯಾಲರೀಸ್ ಆಗಲಿ, ಪ್ರೋಟೀನ್ ಆಗಲಿ ಅಥವಾ ಬೇರೆ ಏನೆಲ್ಲ ಅವರಿಗೆ ಬೇಕಾಗೋದು ಇರುತ್ತೆ. ಸೊ ಪೇಷಂಟ್ಸ್ ಇಲ್ಲಿ ಇರುವವರಿಗೆ ನಾವು ನಮ್ಮ ಮೇನ್ ಮೋಟಿವ್ ಏನಂದರೆ ಅವರ ಆರೋಗ್ಯ ಇಂಪ್ರೂವ್ ಆಗಬೇಕು. ಇಲ್ಲಿಂದ ಹೋಗುವಾಗ ನಾವು ಏನೆಲ್ಲ ಅವರಿಗೆ ಇಲ್ಲಿ ಫುಡ್ ಸರ್ವಿಸ್ ಕೊಟ್ಟಿದ್ದೇವೆ ಅದನ್ನು ಅವರು ಫಾಲೋ ಮಾಡಬೇಕು ಮನೆಗೆ ಹೋದ್ಮೇಲೆ ಕೂಡ. ಸೊ ಅದಕ್ಕೂ ಕೂಡ ಕೌನ್ಸಿಲಿಂಗ್ ನಾವು ನೀಡಿರ್ತೇವೆ. ಸೊ ಇಲ್ಲಿ ಇರುವಾಗ ಅವರಿಗೆ ನಾವು ಏನು ಫುಡ್ ಪ್ರೊವೈಡ್ ಮಾಡಿದ್ದೇವೆ ಅದನ್ನು ಅವರಿಗೆ ಅದು ಒಳ್ಳೆ ರೀತಿಯಲ್ಲಿ ಗುಣ ಮಾಡಿ ಅವರನ್ನು ಇಲ್ಲಿಂದ ಒಂದು ಹೆಲ್ದಿ ಪೇಷಂಟ್ ಆಗಿ ಅವರು ಹೋಗುವಾಗೆ ನಮ್ಮದದು ಉದ್ದೇಶ. ಸೊ that is your main motive. That is our main motive. ಇದು ನಿಮ್ಮ ಕಾರ್ಯಾಚರಣೆ ಅಂತ ಹೇಳ್ಬೋದು. ಇಲ್ಲಿ ನಿಮ್ಮ ಡಯಟಿಷಿಯನ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಜನ? 3 ಇದ್ದೇವೆ ನಾವು. 3 ಡಯಟಿಷಿಯನ್ಸ್ ಕೆಲಸ ಮಾಡ್ತೀವಿ. ಸೊ ಈ 3 ಡಯಟಿಷಿಯನ್ಸ್ ಅಲ್ಲಿ ನೀವು ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ನ ಮ್ಯಾನೇಜ್ ಮಾಡಿ? ಎಸ್, ಹೌದು. ಸೇಮ್ ರೋಲ್ ನಿರ್ವಹಿಸ್ತೀರಾ ಅಥವಾ ಒಬ್ಬೊಬ್ರಿಗೆ ಒಂದೊಂದು ರೋಲ್ ಅಂತ ಇರ್ತೀರಾ? ಇಲ್ಲ, ನಾವು ಹೇಗೆ ಅಂದರೆ ನಮ್ಮ ವರ್ಕ್ ಡಿವೈಡ್ ಮಾಡ್ಕೊಂಡಿದ್ದೇವೆ. ದಟ್ ಈಸ್ ಡಿವೈಡಲ್ಲಿದ್ದರೆ ಇಲ್ಲಿ ನಾನು ಹೇಳಿದಾಗೆ ತುಂಬ ಡಿಪಾರ್ಟ್ಮೆಂಟ್ಸ್ ಎಲ್ಲ ಇದೆಲ್ಲ, ಬೇರೆ ಬೇರೆ ಥರ ಪೇಷಂಟ್ಸ್ ಬರ್ತಾರೆ. ಸೊ
ಸೊ ಫ್ಲೋರ್ ವೈಸ್ ನಾವು ಡಿವೈಡ್ ಮಾಡಿರ್ತೇವೆ, ನಮ್ಮ ವರ್ಕ್ ವೈಸ್ ಏನು ಡಿವಿಷನ್ಸ್ ಇಲ್ಲ. ಬಿಕಾಸ್ ನಾವು ಎಲ್ಲ ಥರ ಪೇಷಂಟ್ಸನ್ನು ಯಾವಾಗಲೂ ನೋಡ್ತಾ ಇರ್ತೇವೆ. ನಮಗೆ ಬರುವ ಪೇಷಂಟ್ಸ್ ಆಗಲಿ, ಇಲ್ಲಿ ಇರುವ ಪೇಷಂಟ್ಸ್ ಆಗಲಿ, ಅಥವಾ ಒ ಪಿ ಡಿಗೆ ಬರುವ ಪೇಷಂಟ್ಸ್ ಆಗಲಿ. ಸೊ ವರ್ಕ್ ವೈಸ್ ನಮ್ಮದು ಡಿವೈಡ್ ಆಗಿದೆ, ಬಟ್ ನಾಟ್ ಪೇಷಂಟ್ ವೈಸ್ ಏನು ಡಿವಿಷನ್. ಬಟ್ ಈಗ ನೀವು ಫ್ಲೋರ್ ವೈಸ್ ಅಂತ ಹೇಳಿ ಕಾರಣ ಕೇಳ್ತಿದ್ದೀವಿ, ನೀವು ಒಂದೊಂದು ಫ್ಲೋರಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ ಇರುತ್ತೆ. ಬಟ್ ಆ ಡಿಪಾರ್ಟ್ಮೆಂಟಲ್ಲೂ ಈಗ ನಾನು ಹೇಳಿದಾಗೆ ಡಯಾಬಿಟೀಸ್ ಕಾಯಿಲೆ ಈಗ ಒಂದೇ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟಲ್ಲಿ ಇರುವ ಪೇಷಂಟ್ಸಿಗೆ ಇರೋದಿಲ್ಲ, ಎಲ್ಲರಿಗೂ ಇರುತ್ತೆ. ಈಗ ಒಂದು ವೇಳೆ ಫ್ರಾಕ್ಚರ್ ಕೇಸಿಗೆ ಬಂದ ಪೇಷಂಟ್ಗೂ ಕೂಡ ಡಯಾಬಿಟೀಸ್ ಇರ್ಬೋದು, ನಾಟ್ ನೆಸೆಸರಿ ದಟ್ ಹಿ ವಿಲ್ ನಾಟ್ ಹ್ಯಾವ್. ಸೊ ಆಗ ನಮಗೆ ಆ ಫ್ಲೋರಲ್ಲಿ ಹೋಗಿದ್ರೆ ನಮಗೆ ಆ ಪೇಷಂಟಿಗೆ ಕೌನ್ಸಿಲಿಂಗ್ ಕೊಡ್ಲಿಕ್ಕಿರ್ತದೆ. ಅಥವಾ ಕಿಡ್ನಿ ಸಮಸ್ಯೆ, ಬೇರೆ ಏನೋ ಸಮಸ್ಯೆಗೆ ಇಲ್ಲಿ ಅಡ್ಮಿಟ್ ಆಗಿರ್ಬೋದು, ಬಟ್ ಅವರಿಗೆ ಇದು ಡಯಾಬಿಟೀಸ್ ಪ್ರಾಬ್ಲಮ್ ಇರ್ಬೋದು, ಇಲ್ಲದಿದ್ದರೆ ಕಿಡ್ನಿ ಪ್ರಾಬ್ಲಮ್ ಇರ್ಬೋದು, ಅಥವಾ ಓವರ್ ವೇಟ್ ಪ್ರಾಬ್ಲಮ್ ಇರ್ಬೋದು. ಸೊ ನಮಗೆ ಡಾಕ್ಟರ್ಸ್ ರೆಫರ್ ಮಾಡ್ತಾರೆ, ನೀವು ಹೋಗಿ ಅವರಿಗೆ ಕೌನ್ಸಿಲಿಂಗ್ ಕೊಡಬೇಕು. ಈಗ ನಾವು ಕೊಡುವ ಕೌನ್ಸಿಲಿಂಗ್ ಇಲ್ಲಿ ಇರುವವರೆಗೆ ಅದು ರಿಸಲ್ಟ್ ತೋರಿಸ್ತದಂತಲ್ಲ, ಬಟ್ ಇಟ್ ಈಸ್ ಫ್ರಮ್ ದ ಟೈಮ್ ವಿ ಕೌನ್ಸಿಲ್ ಟಿಲ್ ಡಿಸ್ಚಾರ್ಜ್ ಆರ್ ಆಫ್ಟರ್ ಡಿಸ್ಚಾರ್ಜ್. ಒಂದು ಹೋಮ್ ಡೈಟ್ ಅಂತ ಹೇಳ್ಬೋದು, ನಾವು ಹೋಮ್ ಡೈಟ್ ಕೂಡ ಕೊಡ್ತೇವೆ ಅವರಿಗೆ, ಮನೆಗೆ ಹೋದ್ಮೇಲೆ ಫಾಲೋ ಮಾಡಿ. ಬರೀ ಡೈಟಿಷಿಯನ್ ರೆಫರ್ ಮಾಡಕ್ ಬರ್ತಾರೆ, ಐ ಮೀನ್ ನಮಗೆ ಡೈಟ್ ಬರ್ತಾರೆ. ಓಕೆ, ಅಂದ್ರೆ ಲೈಕ್ ಡೈಟ್ ಪ್ಲಾನ್ ಮಾತ್ರ ಮಾಡಿಕೊಳ್ಳಿಕ್ಕೆ, ವೇಟ್ ಲಾಸಿಗೆ, ವೇಟ್ ಗೇನಿಗೆ ಜಾಸ್ತಿ ಬರ್ತಾರೆ ಇಲ್ಲಿ. ಹಾಗೆ ಅಂತ ಪೇಷಂಟ್ಸ್ ಜಾಸ್ತಿ ಬರ್ತಾರೆ OPDಗೆ. ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ಮಿಸ್ ಸುವಿಧಾ, ಡೈಟಿಷಿಯನ್, ಡಿಪಾರ್ಟ್ಮೆಂಟ್ ಆಫ್ ಡೈಟರಿ ಸರ್ವಿಸಸ್. ಹಲೋ ಮ್ಯಾಮ್. ಹಲೋ ಮ್ಯಾಮ್, ಈಗ ಒಂದಷ್ಟು ಪೇಷಂಟ್ಸಿಗೆ ಬರೀ ಒಂದೇ ಕಾಯಿಲೆ ಇರುತ್ತೆ, ಪರವಾಗಿಲ್ಲ. ಅದೇ ಒಂದಷ್ಟು ಜನರಿಗೆ ಒಂದಷ್ಟು ಕಾಯಿಲೆಗಳ ಕಾಂಬಿನೇಷನ್ ಇರುತ್ತೆ, 2-3 ಕಾಯಿಲೆಗಳಿರುತ್ತೆ. ಸೊ ಆ ಟೈಮಲ್ಲಿ ಡೈಟಿಷಿಯನ್ ಸರ್ವಿಸ್ ಹೇಗೆ ಕೊಡ್ತೀರಾ? ಕೌನ್ಸಿಲಿಂಗ್ ಪಾರ್ಟ್ ಇದೆ ನಮ್ಮದು. ಫಾರ್ ಎಕ್ಸಾಂಪಲ್ ಡಯಾಬಿಟಿಕ್ಕಿಗೆ ಒಂದು ನಾರ್ಮಲ್ ಪೇಷಂಟ್ ಇದ್ದಾರೆ, ಅವರಿಗೆ ಡಯಾಬಿಟಿಸ್ ಇದೆ, ಕಿಡ್ನಿ ಪ್ರಾಬ್ಲಮ್ ಇದೆ. ಸೊ ಅದಕ್ಕೆ ಬೇಕಾದ ಕೌನ್ಸಿಲಿಂಗ್ ಹೇಗೆ ಅದು ನಾವು ಕೊಡ್ತೇವೆ. ಅದನ್ನು ಬಿಟ್ಟು ಫುಡ್ ಸರ್ವಿಸ್ ಇದೆ ನಮ್ಮದು. ಫಾರ್ ಎಕ್ಸಾಂಪಲ್ ಕಿಡ್ನಿ ಪೇಷಂಟ್ಸಿಗೆ ಸಾಲ್ಟ್ ಕಮ್ಮಿ ಇರುವಂಥ ಫುಡ್ ಕೊಡಬೇಕು, ಅಂಥದ್ದನ್ನು ಆ ಫುಡ್ ಸರ್ವಿಸ್ ನಾವು ಕೊಡ್ತೇವೆ. ಡಯಾಬಿಟಿಸ್ ಪೇಷಂಟಿಗೆ ಕಾರ್ಬೋಹೈಡ್ರೇಟ್ಸ್ ಕಂಟೆಂಟ್ ಕಮ್ಮಿ ಇರಬೇಕು, ಫಾರ್ ಎಕ್ಸಾಂಪಲ್ ನೈಟ್ ರೈಸ್ ಅವಾಯ್ಡ್ ಮಾಡಬೇಕಂತ ಹೇಳಿದ್ರೆ ದ ಸೇಮ್ ಸರ್ವಿಸ್ ವಿಲ್ ಗಿವ್ ಹಿಯರ್. ಅದರ್ ದೆನ್ ದ್ಯಾಟ್, ಈಗ ಆಪ್ರೇಷನ್, ಮೇ ಬಿ ಒಂದು ಪೇಷಂಟ್ ಇಸ್ ಪೋಸ್ಟೆಡ್ ಫಾರ್ ಆಪ್ರೇಷನ್, ಅವರಿಗೆ ಒಂದು ಸರ್ಟನ್ ಟೈಮಿಗೆ ಫುಡ್ ಏನು ಕೊಡ್ಲಿಕ್ಕೆ ಇರುವುದಿಲ್ಲ. ನಂತರ ಅವರಿಗೆ ಲಿಕ್ವಿಡ್ ಡಯಟ್ ಅಂತ ಸ್ಟಾರ್ಟ್ ಮಾಡ್ತಾರೆ, ಆ ಲಿಕ್ವಿಡ್ ಡಯಟ್ ಸರ್ವಿಸ್ ಆಲ್ಸೋ ನಾವು ಕೊಡ್ತೇವೆ. ನೆಕ್ಸ್ಟ್ ಮೇ ಬಿ ಸೆಮಿ ಸಾಲಿಡ್, ಅಂದರೆ ಸ್ವಲ್ಪ ಥಿಕ್ಕರ್ ಕನ್ಸಿಸ್ಟೆನ್ಸಿಯಲ್ಲಿ ಅವರಿಗೆ ತಿನ್ನಲಿಕ್ಕೆ ಆಗ್ತದೆ, ಅಂಥ ಫುಡ್ ಸರ್ವಿಸಸ್ ಆಲ್ಸೋ ನಾವು ಕೊಡ್ತೇವೆ. ಅದನ್ನು ಬಿಟ್ಟು ನಾರ್ಮಲ್ ಪೇಷಂಟ್ ವಿತ್ ನೋ ಕೋಮಾರ್ಬಿಡಿಟೀಸ್ ಅಂತ ಹೇಳಿದರೆ, ಡಯಾಬಿಟೀಸ್ ಇಲ್ಲ ಅವರಿಗೆ, ಏನಿಲ್ಲ, ಬಟ್ ಒಂದು ಸರ್ಟನ್ ಆಪರೇಷನ್ ಇದೆ ಅದಕ್ಕೆ ಬಂದಿದ್ದಾರೆ, ಅವರಿಗೆಲ್ಲ ನಾರ್ಮಲ್ ಫುಡ್ ಸರ್ವಿಸ್ ನಾವು ಕೊಡ್ತೀರಾ. ಒಂದು ಚಿಕ್ಕ ಡೌಟು, ಈಗ ಈಗಾಗಲೇ ನೀವು ಹೇಳಿದ್ರಿ ಕೆಲವೊಬ್ಬರಿಗೆ ಕಾರ್ಬೋಹೈಡ್ರೇಟ್ಸ್ ರಾತ್ರಿ ಅವಾಯ್ಡ್ ಮಾಡಬೇಕಾಗುತ್ತೆ ಅಂತ. ಅದು ಒಂದು, ಈಗ ಡಯಾಬಿಟಿಕ್ಸ್ ಬಂದರೆ ಕಾರ್ಬೋಹೈಡ್ರೇಟ್ಸ್ ಅವಾಯ್ಡ್ ಮಾಡಬೇಕು. ಇನ್ನೊಂದು ಕಾಯಿಲೆಗೆ ಒಂದು ವೇಳೆ ಕಾರ್ಬೋಹೈಡ್ರೇಟ್ಸ್ ಕೊಡಲೇಬೇಕು ಅಂತ ಇದ್ದರೆ, ಜಸ್ಟ್ ಎಕ್ಸಾಂಪಲ್, ಆಗ ಹೆಂಗೆ ಮ್ಯಾನೇಜ್ ಮಾಡ್ತೀರಾ? ನಾರ್ಮಲ್ ಡಯಟ್ ಸರ್ವಿಸ್ ಆಲ್ಸೋ ನಮ್ಮ ಹತ್ರ ಉಂಟು. ನಾರ್ಮಲ್ ಡಯಟ್, ನಾರ್ಮಲ್ ಬ್ಯಾಲೆನ್ಸ್ ಡಯಟ್ ಅಂತ ಉಂಟು, ಅದು ಸರ್ವಿಸ್ ನಾವು ಕೊಡ್ತೇವೆ. ಸೊ ಆಗ ಬ್ಯಾಲೆನ್ಸ್ ಡಯಟ್ ಅಂತ ಕೊಡ್ತೀವಿ. ಸೊ 3 ಡಿಫ್ರೆಂಟ್ ಇದೆ, ಒಂದು ಡಯಾಬಿಟಿಸ್ಗೆ ಫುಡ್ ಸರ್ವಿಸ್ ಬೇರೆ, ಕಿಡ್ನಿ ಡಿಸೀಸಸ್ಗೆ ಫುಡ್ ಸರ್ವಿಸ್ ಬೇರೆ, ನಾರ್ಮಲ್ ಪೇಷಂಟ್ಗೆ ಫುಡ್ ಸರ್ವಿಸ್ ಬೇರೆ. ಅದರ ಮೇಲೆ ಕನ್ಸಿಸ್ಟೆನ್ಸಿ, ಅಂದರೆ ಪೇಷಂಟ್ ಹೇಗೆ ಟಾಲರೇಟ್ ಮಾಡ್ತಾರೆ ಅದಕ್ಕೆ ಅಕಾರ್ಡಿಂಗ್ ಆಗಿ ಫುಡ್ ಅದು ಸಹ ಕೊಡ್ತೀವಿ. ಸೊ ಈಗ ಮತ್ತೊಂದೇನೆಂದರೆ, ಪೇಷಂಟ್ ಯಾರಿಗೆ ಅಂದರೆ ಬಾಯಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ, ಅವರಿಗೆ ಮೂಗಿಂದ ಪೈಪ್ ಹಾಕಿ ಅಲ್ಲಿಂದ ಫುಡ್ ಕೊಡುವ ವ್ಯವಸ್ಥೆ ಸಹ ಇದೆ. ಮ್ಯಾಮ್, ಈಗ ನೀವು ಪೇಷಂಟ್ಸಿಗೆ ಹೇಗೆ ಫುಡ್ ಕೊಡ್ತೀರಾ ಆ ಸರ್ವಿಸ್ ಬಗ್ಗೆ ಮಾತಾಡಿದ್ರಿ. ಎಕ್ಸೆಪ್ಟ್ ಪೇಷಂಟ್ಸ್ ಯಾವ ರೀತಿ ಸರ್ವಿಸ್ ಮಾಡ್ತೀರಾ? ಜನಜಾಗೃತಿ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ, ಇಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಬೇರೆ, ಪೇಷಂಟ್ ಪಾರ್ಟೀಸಿಗೆ ಬಂದಲ್ಲಿ ನಮ್ಮಲ್ಲಿ ಇಂಟರ್ನ್ ಸ್ಟೂಡೆಂಟ್ಸ್ ಬರ್ತಾರೆ, ಅವರನ್ನೆಲ್ಲ ಯೂಸ್ ಮಾಡಿ ನಾವು ಅವೇರ್ನೆಸ್ ಕೊಡೋದು. ಬಿಕಾಸ್ ನಾವು ಇಲ್ಲಿ ಓನ್ಲಿ 3 ಡಯಟಿಷಿಯನ್ಸ್ ಮತ್ತೆ ಎಲ್ಲ ಕವರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಸೊ ಇಂಟರ್ನ್ಸ್ ಎಲ್ಲ ಬಂದಾಗ ನಾವು ಅವರನ್ನು ಯೂಸ್ ಮಾಡಿ ಬೇರೆ ಬೇರೆ ಇಲ್ಲಿ ಡಿಪಾರ್ಟ್ಮೆಂಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ಡಯಾಬಿಟಿಸ್ ಡೇ, ಒಬೇಸಿಟಿ ಡೇ, ಇಲ್ಲೆಲ್ಲ ಜನಜಾಗೃತಿ ಪ್ರೋಗ್ರಾಮ್ಸ್ ನಾವು ಮಾಡ್ತೇವೆ. ನನಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಹೇಳಿದ್ರಿ. ಸೊ ಅವೇರ್ನೆಸ್ ಪ್ರೋಗ್ರಾಮ್ ಇಲ್ಲಿ ವಿದಿನ್ ಕ್ಯಾಂಪಸ್ ಅಥವಾ ಔಟ್ಸೈಡ್ ಹೋಗಿ ಸೋಷಿಯಲ್ ವರ್ಕ್ ಟೈಪ್ ಅವೇರ್ನೆಸ್ ಕೊಡ್ತೀರಾ? ಯೂಶುವಲಿ ವಿದಿನ್ ಕ್ಯಾಂಪಸ್. ವಿದಿನ್ ಕ್ಯಾಂಪಸ್. ಸೊ ವಿದಿನ್ ಕ್ಯಾಂಪಸ್ ಅಂದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಫ್ರೆಂಟ್ ಡೇಸ್ ಇರ್ತದಲ್ಲ, ಅದ್ರ ಅಕಾರ್ಡಿಂಗ್, ಅಂದ್ರೆ ಯಾವ ಪರ್ಟಿಕ್ಯುಲರ್ ಡೇ ಇದ್ರೆ ಆ ದಿನ ಅವೇರ್ನೆಸ್ ಕೊಡ್ತೀವಿ. ವೀಕ್ಷಕರೇ, ಈಗ ನಮ್ಮ ಜೊತೆಗಿದ್ದಾರೆ ಮಿಸ್ ಲುಬ್ನಾ ಆಲಾ, ಡಯಟಿಷಿಯನ್, ಡಿಪಾರ್ಟ್ಮೆಂಟ್ ಆಫ್ ಡಯಟರಿ ಸರ್ವಿಸಸ್. ಹಲೋ ಮ್ಯಾಮ್. ಹಲೋ. ಈಗಾಗಲೇ ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿರುವ ಸುವಿಧಾಯ್ ಅವ್ರು ಹೇಳಿದ್ರು ಲೈಕ್ ಟ್ಯೂಬ್ ಅಲ್ಲಿ ನೀವು ಫುಡ್ ಕೊಡ್ತೀರಾ ಅಂತ. ಸೊ ಅದು ಕೆಲವೊಂದು ಸಿಚುವೇಶನ್ ಅಲ್ಲಿ ಮಾತ್ರ. ಸೊ ಇದು ಹೇಗಿರುತ್ತೆ ಟ್ಯೂಬ್ ಅಲ್ಲಿ ಫುಡ್ ಕೊಡುವಂಥದ್ದು? ಹೈಜೀನ್ ಕಂಟೆಂಟ್ ಹೇಗಿರುತ್ತೆ?
ಆಸ್ ಯು ಟೋಲ್ಡ್ ಕೆಲವೊಮ್ಮೆ ಸಿಚುವೇಶನ್ ವೇರ್ ದ ಪೇಷಂಟ್ ಓರಲಿ ತಿನ್ಲಿಕ್ಕೆ ಆಗದ ಪೇಷಂಟ್, ಸೊ ನಮ್ಮ ಸ್ಟಾಫ್ ನರ್ಸಿಂಗ್ ಸ್ಟಾಫ್ ದೇ ವಿಲ್ ಪುಟ್ ಅ ಟ್ಯೂಬ್, ಮೂಗಿ ಒಳಗಡೆ ಟ್ಯೂಬ್ ಹಾಕ್ತಾರೆ. ಸೊ ಅದರ ಕನ್ಸಿಸ್ಟೆನ್ಸಿ ಹೇಗಿರಬೇಕಂದ್ರೆ ಅದು ಗಂಜಿ ಥರ ಇರಬೇಕು. ಸೊ ದಟ್ ಕ್ಯಾನ್ ಗೋ ಥ್ರೂ ದ ಟ್ಯೂಬ್, ಅದು ಟ್ಯೂಬ್ ಒಳಗಡೆ ಹೋಗಬೇಕು. ಸೊ ಇಲ್ಲಿ ಇದು ನಮ್ಮದು ಆರ್ಟಿಫೀಡ್ ಕಿಚನ್ ಏರಿಯಾ. ಇಲ್ಲಿ ನಾವು ಒಂದು ಮೆನು ಪ್ರಿಪೇರ್ ಆಲ್ರೆಡಿ ಮಾಡ್ತೇವೆ. ಓಕೆ, ಎಕ್ಸಾಂಪಲ್ ಫಾರ್ ಡಯಾಬಿಟಿಕ್ ಪೇಷಂಟ್ ವಿ ಹ್ಯಾವ್ ಅದರ್ ಮೆನು, ಅದರ್ ಡಯಾಬಿಟಿಕ್ ಚಾರ್ಟ್. ಸೇಮ್ ಲೈಕ್ ನಾರ್ಮಲ್ ಪೇಷಂಟಿಗೆ ಬೇರೆ ಇದೆ, ಕಿಡ್ನಿ ಸಮಸ್ಯೆ ಪೇಷಂಟಿಗೆ ಬೇರೆ ಇದೆ. ಆ್ಯಂಡ್ ML ನಮ್ಮ ಡಾಕ್ಟರೇ ನಮಗೆ ರೆಫರೆನ್ಸ್ ಮಾಡ್ತಾರೆ. ಎಕ್ಸಾಂಪಲ್ 100 ml or 200 ml 300 ml ಅಕಾರ್ಡಿಂಗ್ಲಿ. ಎಸ್, ಸೊ ಅಕಾರ್ಡಿಂಗ್ಲಿ ನಾವು ನಮ್ಮ ಸ್ಟಾಫ್, ವಿ ಹ್ಯಾವ್ 2 ಸ್ಟಾಫ್ಸ್ ಇನ್ ಅವರ್ ಆರ್ಟಿಫಿಡ್ ಕಿಚನ್, ನಾವು ಅವರಿಗೆ ಇನ್ಫಾರ್ಮೇಷನ್ ಕೊಡ್ತೇವೆ. ಸೊ ದಿಸ್ ಪೇಷಂಟ್ ಇಷ್ಟು ML ಹೋಗಬೇಕು, ಎಂಥ ಡಯಟ್, ಎಷ್ಟು ಅವರ್ಲಿ, ಹಾಗೆ ಅವರು ಪ್ರಿಪೇರ್ ಮಾಡ್ತಾರೆ. ಸೊ ನಮ್ಮ ಪೇಷಂಟ್ ಪಾರ್ಟಿ ಬರ್ತಾರೆ, ವಾರ್ಡನಲ್ಲಿ ಇರುವಂಥ ಪೇಷಂಟ್ ಪಾರ್ಟಿ ಅವರೇ ಬರ್ತಾರೆ. ICUಗೆ ನಾವೇ ಸರ್ವಿಸ್ ಕೊಡ್ತೇವೆ. ಓಕೆ, ಈಗ ನೀವು ಓರಲಿ ಆಗದವರಿಗೆ ಮೂಗಿನ ಮೂಲಕ ನೀವು ಪೈಪ್ ಹಾಕಿ ಕೊಡ್ತೀರಾ? ಸೊ ಯಾವ ರೀತಿ ಫುಡ್ ಕೊಡ್ತೀರಾ? ಐ ಮೀನ್ ಒಂದು ಗಂಜಿ ಅಂತ ಹೇಳಿದ್ರೆ ಬೇರೆ ಯಾವ ರೀತಿ ಫುಡ್ ಕೊಡೋಕ್ಕಾಗುತ್ತೆ ಈ ರೀತಿಯಾಗಿ? ಮೂಗಿನಿಂದ ಕೊಡುವಂಥ ಕನ್ಸಿಸ್ಟೆನ್ಸಿ ನಾ ಹೇಳಿದಾಗೆ ಗಂಜಿ. ಸೊ ವಿ ಹ್ಯಾವ್ ಅದರ್ ರೆಸಿಪಿ, ರಾಗಿ ಗಂಜಿ ಆರ್ ರವಾ ಗಂಜಿ, ರೈಸ್ ಗಂಜಿ, ಮಿಲ್ಕ್, ಹಾಗೆ. ಸೊ ಅಪಾರ್ಟ್ ಫ್ರಮ್ ದಟ್ ಬೇರೆ ಇದು ಎಂತ ಡಯಟ್ ಕೂಡ ಇದೆ, ಲೈಕ್ ಸೆಮಿ ಸಾಲಿಡ್ಸ್ ಮತ್ತೆ ಲಿಕ್ವಿಡ್ಸ್, ಓರಲ್ ಲಿಕ್ವಿಡ್ಸ್, ಅಂದ್ರೆ ಅದು ಓರಲಿ ಅವರಿಗೆ ತಗೊಳ್ಳಿಕ್ಕೆ ಆಗ್ತದೆ, ಬಟ್ ಸಾಲಿಡ್ ಫುಡ್ ತಗೊಳ್ಳಿಕ್ಕೆ ಆಗಲ್ಲ. ಸೊ ಆವಾಗ ನಾವು ಅವರಿಗೆ ಓರಲ್ ಡಯಟ್ ಸಜೆಸ್ಟ್ ಮಾಡ್ತೇವೆ, ಓರಲ್ ಲಿಕ್ವಿಡ್ಸ್. ಓಕೆ, ಸೇಮ್ ಗೋಸ್ ಫಾರ್ ಸೆಮಿ ಸಾಲಿಡ್, ಅಂದ್ರೆ ಅಷ್ಟು ಪ್ಯಾಲೆಟಬಿಲಿಟಿ ಇರುವುದಿಲ್ಲ ಅವರಿಗೆ ಸಾಲಿಡ್ ಫುಡ್ ತಿನ್ನೋ ಹಾಗೆ, ಬಟ್ ಮಣ್ಣಿ ಥರ ಫುಡ್ ತಿನ್ನುವ ಹಾಗೆ ಅವರಿಗೆ ಸ್ವಲ್ಪ ಪ್ಯಾಲೆಟಬಿಲಿಟಿ ಇರ್ತದೆ. ಸೊ ಹಾಗೆ ನಾವು ಮಣ್ಣಿ ಥರ ಒಂದು ಪ್ರಿಪರೇಷನ್ ಮಾಡಲಿಕ್ಕೆ ಕೂಡ ಹೇಳ್ತೇವೆ. ಮ್ಯಾಮ್, ಒಂದು ಸೇಯಿಂಗ್ ಇದೆ, ನಾವು ಫುಡ್ಡನ್ನು ಮೆಡಿಸಿನ್ ಥರ ತಗೊಂಡ್ರೆ ನಮಗೆ ಡಾಕ್ಟರ್ ಹತ್ರ ಹೋಗುವ ಅವಶ್ಯಕತೆನೇ ಇರಲ್ಲ, ಇಲ್ಲ ಅಂದ್ರೆ ನಾವು ಫುಡ್ಡನ್ನೇ ಮೆಡಿಸಿನ್ ಆಗಿ ತಗೋಬೇಕಾಗುತ್ತೆ ಅಂತ. ಸೊ ಇದ್ರ ಕುರಿತಾಗಿ ನೀವು ಏನು ಹೇಳ್ತೀರಾ? ಐ ಮೀನ್ ನಾರ್ಮಲ್ ಜನರಿಗೆ ಒಂದು ಸಲಹೆ ಕೊಡೋದಾದ್ರೆ ಏನು ಕೊಡ್ತೀರಾ ಆಸ್ ಅ ಡಯಟಿಷಿಯನ್? ಆಸ್ ಅ ಡಯಟಿಷಿಯನ್ ನಾರ್ಮಲ್ ಪೇಷಂಟ್ ಎಲ್ಲ ರೋಗಿಗಳಿಗೆ ಎಲ್ಲ ಎಂಥ ಸಲಹೆ ಅಂದರೆ ಈಟ್ ಹೆಲ್ದಿ, ಒಂದು ಡಯಟ್ ಕೌನ್ಸಿಲಿಂಗ್ ಕೊಡುವ ಹಾಗೆ ಫುಡ್ ತಿನ್ನಬೇಕು, ಎಂಥ ಕೌನ್ಸಿಲಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಲ್ಸೋ ಇಸ್ ವೆರಿ ಇಂಪಾರ್ಟೆಂಟ್. ಸೇಮ್ ಎಲ್ಲ ರೋಗಿಗಳಿಗೆ ಆ್ಯಕ್ಚುಲಿ ಡಯಾಬಿಟೀಸ್ ಪೇಷಂಟ್ಗೆ ಕೂಡ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಬೇಕು, ಎಕ್ಸಸೈಸ್ ಬೇಕು. ಸೇಮ್ ಈಟಿಂಗ್ ಹ್ಯಾಬಿಟ್ಸ್ ಕೂಡ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಡೆವಲಪ್ ಮಾಡಬೇಕು. ಓಕೆ, ಸೊ ಈಗ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಅಂತ ಹೇಳಿದ್ವಿ, ಯಾವ ರೀತಿ ಹೆಲ್ದಿ, ಒಂದು ಲೈಕ್ ಸ್ಮಾಲ್ ಟಿಪ್ಸ್? ಆಸ್ ಅ ಡಯಟಿಷಿಯನ್ ಐ ಕ್ಯಾನ್ ಸೇ ಹೆಲ್ದಿ ಈಟಿಂಗ್ ಹ್ಯಾಬಿಟ್ಸ್ ಅಂದರೆ ಹೋಮ್ ಮೇಡ್ ಫುಡ್. ಓಕೆ, ಜಂಕ್ ಫುಡ್ಸ್ ತಿನ್ಬೇಕು, ಸ್ಟ್ರಿಕ್ಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ಒನ್ಸ್ ಇನ್ ಅ ವೈಲ್, ಯಾವಾಗಲೂ ಒಮ್ಮೆ. ಬಟ್ ರೋಗಿಗಳಿಗೆ ಐ ವಿಲ್ ಟೆಲ್ ನಾಟ್ ಟು ಟೇಕ್ ಎನಿ ಜಂಕ್ ಫುಡ್ಸ್. ಹೆಲ್ದಿ home prepared foods is better, and hygiene is very important. Is hygiene and the way they prepare anything, everything. Fine. ಮಾಮೀಗ ಸಾಮಾನ್ಯ ಜನರಿಗೆ ನೀವು ಡಯಟಿಷಿಯನ್ ಆಗಿ ಒಂದಷ್ಟು ಸಲಹೆನ ಕೊಡ್ತೀರಾ, ಬಟ್ ಒಂದಷ್ಟು ಜನರು ನಾವು ಡಯಟಿಷಿಯನ್ ಆಗಬೇಕು ಅಂತಂತಿರ್ತಾರೆ. ಸೊ ಅವರಿಗೆ ಯಾವ ರೀತಿ ಕೋರ್ಸ್ ಮಾಡಬೇಕಾಗುತ್ತೆ, ಇದರ ಕುರಿತು ಏನು ಸಲಹೆ? ಈಗ PUC ಯಲ್ಲಿ ಸೈನ್ಸ್ ತಗೊಂಡವರು ನೆಕ್ಸ್ಟ್ ಅವರ ಕೋರ್ಸ್ BSc ಮಾಡೋದಾದರೆ, ಅಂದರೆ ಅಂಡರ್ ಗ್ರಾಜುಯೇಟ್ ಕೋರ್ಸಸಲ್ಲಿ BSc ಇನ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ಇದೆ ಕೋರ್ಸ್. ಸೊ ಇಲ್ಲಿ ಮಂಗಳೂರಲ್ಲಿ ನಮ್ಮದು ಕಾಲೇಜಸಲ್ಲಿ ಕೆಲವು ಕಾಲೇಜಸಲ್ಲಿ ಈ ಕೋರ್ಸ್ ಇದೆ, ಮಣಿಪಾಲಲ್ಲಿ ಈ ಕೋರ್ಸ್ ಇದೆ. ಸೊ BSc ಇನ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಈ ಕೋರ್ಸ್. ಅದರ ನಂತರ ಪೋಸ್ಟ್ ಗ್ರಾಜುಯೇಟ್ ಮಾಡಬೇಕಾದ್ರೆ ಮಾಸ್ಟರ್ಸ್ ಇನ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಟಿಕ್ಸ್ ಅಂತ ಹೇಳ್ತೇವೆ, ಇಲ್ಲ MSc ಇನ್ ಫುಡ್ ಆ್ಯಂಡ್ ನ್ಯೂಟ್ರಿಷನ್. ಸೊ ಇದಕ್ಕೆ ರಿಲೇಟೆಡ್ ಬೇರೆ ಬೇರೆ ಥರ ಕೋರ್ಸಸ್ ಇದೆ, ಬಟ್ ಬೋತ್ UG ಆ್ಯಂಡ್ PG ಕೋರ್ಸಸ್ ಕೂಡ ಇದೆ. ಸೊ ಅದಾದಮೇಲೆ ನಿಮಗೆ ಸ್ಕೋಪ್ ಏನಂದರೆ, ಒಂದು ಡಯಟಿಷಿಯನ್, ಹೇಗೆ ಈಗ ನಾವು ಹಾಸ್ಪಿಟ್ಲಲ್ಲಿ ಡಯಟಿಷಿಯನ್ ಆಗಿ ಕೆಲಸ ಮಾಡ್ತಿದ್ದೇವೆ, ಅದೊಂದು ಸ್ಕೋಪ್ ಇದೆ. ಆ್ಯಸ್ ಅ ನ್ಯೂಟ್ರಿಷನಿಸ್ಟ್ ಕೂಡ ಕೆಲಸ ಮಾಡ್ಬೋದು, ಒಂದು ಯಾವುದಾದ್ರು ಕ್ಲಿನಿಕ್ಸಲ್ಲಿ ಡಾಕ್ಟರ್ಸ್ ಜೊತೆಗೆ, ಇಲ್ಲದಿದ್ದರೆ ಅವ್ರದ್ದು ಪರ್ಸನಲ್ ಕ್ಲಿನಿಕ್ಸಲ್ಲಿ ಆ್ಯಸ್ ಅ ನ್ಯೂಟ್ರಿಷನಿಸ್ಟ್ ಕೆಲಸ ಮಾಡ್ಬೋದು, ಇಲ್ಲದಿದ್ದರೆ ಇನ್ ಹೆಲ್ತ್ ಕಂಪನೀಸಲ್ಲಿ ಎಲ್ಲ ಬರುತ್ತಲ್ಲ ಅಂತ. ಈಗ ತುಂಬ ಥರ ಕಂಪನೀಸ್ ಬರ್ತಾ ಇದೆ ಹೆಲ್ತ್ ರಿಲೇಟೆಡ್.
ಸೊ ಆ ಕಂಪನೀಸಲ್ಲಿ ಆಸ್ ಎ ನ್ಯೂಟ್ರಿಷನಿಸ್ಟ್ ಯು ಕ್ಯಾನ್ ಕೆಲಸ ಮಾಡ್ಬೋದು. ಈಗ ನಾವು ಡೈಲಿ ಆಹಾರದಲ್ಲಿ ಅದೇ ಡಯಟ್ ಆ್ಯಕ್ಚುಲಿ ಡೈಲಿ ಆಹಾರ ಅಂದರೆ ಅದನ್ನು ಕರೆಕ್ಟಾಗಿ ಸೇವಿಸಬೇಕು ಅಂತ ನೀವು ಹೇಳ್ತೀರಾ. ಸೊ ಯಾವ ರೀತಿ ಇರಬೇಕು, ಎಷ್ಟು ಕಾರ್ಬೋಹೈಡ್ರೇಟ್ಸ್, ಎಷ್ಟು ಪ್ರೋಟೀನ್ಸ್, ಯಾವ ರೀತಿ ಇರಬೇಕು? ಒಬ್ರೊಬ್ರಿಗೆ ಒಂದೊಂದು ಥರ ಏನಿರ್ತಾರೆ ರಿಕ್ವೈರ್ಮೆಂಟ್ಸ್ ಇರುತ್ತೆ. ಸೊ ಎಲ್ಲರಿಗೂ ಒಂದೇ ರೀತಿ ರಿಕ್ವೈರ್ಮೆಂಟ್ಸ್ ಇರೋದಿಲ್ಲ. ಸೊ ನಾವು ಜಾಸ್ತಿ ಫೋಕಸ್ ಮಾಡೋದು ಇನ್ ಜನರಲ್ ಆಗಿ ಬ್ಯಾಲೆನ್ಸ್ಡ್ ಡಯಟ್ ತಗೊಳ್ಬೇಕು. ಸೊ ಬ್ಯಾಲೆನ್ಸ್ ಡಯಟ್ ಏನಂದರೆ ಅದರಲ್ಲಿ ಎಲ್ಲ ಥರ ನೀವು ಹೇಳಿದಾಗ ಈಗ ಕಾರ್ಬೋಹೈಡ್ರೇಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ಇಲ್ಲ ಫ್ಯಾಟ್ಸ್ ಆಗಲಿ, ಇದೆಲ್ಲ ನಮ್ಮದು ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ನಾವು ಹೇಳಿರ್ತೀವಿ. ಮತ್ತೆ ಬರೋದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿ, ವಿಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಇದೆಲ್ಲ ಸಣ್ಣ ಸಣ್ಣ ಅದು ಸ್ವಲ್ಪ ಪ್ರಮಾಣದಲ್ಲಿ ಬೇಕಾಗಿರೋದು. ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಬೇಕು. ಸೊ ನಾವೊಂದು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳಿದಾಗ ಇದೆಲ್ಲ ನ್ಯೂಟ್ರಿಯೆಂಟ್ಸ್ ಈಕ್ವಲ್ ಪ್ರಪೋರ್ಷನಲ್ಲಿ ಇರಬೇಕು. ಸೊ ಅದು ನಮ್ಮದು ರೈಸ್ ಆಗಲಿ ಅಥವಾ ವೆಜಿಟೇಬಲ್ಸ್ ಆಗಲಿ, ಫ್ರೂಟ್ಸ್ ಆಗಲಿ. ಈಗ ವೆಜಿಟೇಬಲ್ಸಲ್ಲಿ ಕೂಡ ಬೇರೆ ಬೇರೆ ಥರ ವೆಜಿಟೇಬಲ್ಸ್ ಬರುತ್ತೆ. ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗಲಿ, ರೂಟ್ಸ್ ಆ್ಯಂಡ್ ಟ್ಯೂಬರ್ಸ್ ಅಂತ ಹೇಳ್ತೇವೆ. ಫ್ರೂಟ್ಸಲ್ಲಿ ಎಲ್ಲ ಥರ ಫ್ರೂಟ್ಸ್, ಇವನ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸ್, ಮತ್ತು ಬಂದು ನಮ್ಮದು ನಾನ್ ವೆಜ್ ಐಟಮ್ಸ್, ಮೀಟಲ್ಲಿ ಬರೋದು, ಫಿಶಲ್ಲಿ ಎಗ್. ಸೊ ಇಟ್ ಈಸ್ ನಾಟ್ ನೆಸೆಸರಿ ದಟ್ ಈಗ ಡಯಟಿಂಗ್ ಅಂತ ಹೇಳಿದ ಕೂಡಲೇ ಒಂದು ಥರ ಫುಡ್ಡನ್ನು ನಾವು ಎಲಿಮಿನೇಟ್ ಮಾಡಬೇಕು ಅಥವಾ ಇದನ್ನು ತಿನ್ನಬಾರ್ದು ಅದನ್ನು ತಿನ್ನಬಾರ್ದು ಆ ಥರ ಏನೂ ಇರ್ತಿಲ್ಲ. ನಾವು ಯಾವಾಗಲೂ ಕೌನ್ಸಿಲ್ ಮಾಡುವಾಗ ಎಲ್ಲ ಥರ ಫುಡ್ಡನ್ನು ತಿನ್ನಿ, ಆದರೆ ನಿಮ್ಮ ಕ್ವಾಂಟಿಟಿಯನ್ನು ನೀವು ಫೋಕಸ್ ಮಾಡಿ. ಪ್ರಪೋರ್ಷನ್ ಸೈಜ್ ಇಸ್ ವಾಟ್ ಮ್ಯಾಟರ್ಸ್. ಯಾಕಂದ್ರೆ ಹೆಚ್ಚಾಗಿ ಸಾಮಾನ್ಯ ಜನರಲ್ಲಿ ಅದೊಂದು ಮಿಸ್ಕನ್ಸೆಪ್ಷನ್ ಇದೆ. ಕರೆಕ್ಟ್. ಅನ್ನ ಜಾಸ್ತಿ ಮಾಡಿದ್ರೆ ಮುಗೀತು, ನಾವು ಹೆಲ್ದಿ ಆಗಿ. ಸೊ ಅದಕ್ಕೆ ಅವರು ನಮ್ಮ ಹತ್ರ ಬಂದು ಕೇಳಿದಾಗ ನಾವು ಕೌನ್ಸಿಲಿಂಗ್ ಕೊಡ್ತೇವೆ. ಸೊ ಆಗ ಅವರಿಗೂ ಅರ್ಥ ಆಗುತ್ತೆ, ಓಕೆ ಕ್ವಾಂಟಿಟಿ ಈಸ್ ಮ್ಯಾಟರ್ ಆಗುತ್ತೆ. ಕಂಪ್ಲೀಟ್ಲಿ ಒಂದು ಫುಡ್ಡನ್ನು ಬಿಟ್ಟರೆ ಅದು ಬೇರೆ ಸಮಸ್ಯೆಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಹೇಳ್ತೇವೆ ವೈಟಮಿನ್ ಡೆಫಿಷಿಯನ್ಸೀಸ್ ಬರುತ್ತೆ, ಬೇರೆ ಬೇರೆ ಥರ ಡೆಫಿಷಿಯನ್ಸೀಸ್ ಬರುತ್ತೆ. ಪುನಃ ಅದೊಂದು ಬೇರೆ ಕಾಯಿಲೆಗೆ ಇದಾಗುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಲೆನ್ಸ್ಡ್ ಮೀಲ್ ಈಸ್ ವಾಟ್ ಜನರಲ್ ಯಾರು ಸಾಮಾನ್ಯವಾಗಿ ನಾವು ಫಾಲೋ ಮಾಡ್ಲಿಕ್ಕೆ ಹೇಳೋದು ಬ್ಯಾಲೆನ್ಸ್ಡ್ ಡಯಟ್. ಥ್ಯಾಂಕ್ ಯು. ವೀಕ್ಷಕರೇ, ಇಂದಿನ ಈ ಸಂಚಿಕೆಯಲ್ಲಿ ಪಥ್ಯ ಆಹಾರದ ಕುರಿತು ಪ್ರತಿಯೊಂದು ರೋಗಿಗಳಿಗೂ ಯಾವ ರೀತಿಯಾದಂಥ ಪಥ್ಯ ಆಹಾರನ ಡಯಟಿಷಿಯನ್ ಕೊಡ್ತಾರೆ ಇದರ ಕುರಿತಾಗಿ ಸಂಪೂರ್ಣ ಮಾಹಿತಿನ ನಾವು ಪಡ್ಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಡನೆ, ಇನ್ನಷ್ಟು ಮಾಹಿತಿಗಳೊಡನೆ ನಾವು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ.